ನಮ್ದು ಮದ್ದೇರು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ. ನಾವು ಮೊದಲಿಂದಲೂ ಗೋರಕ್ಷ ಗೊಬ್ಬರ ಹಾಕ್ತಿದ್ವಿ. ಈ ಸತಿ ಟಾನಿಕ್ ಕೊಟ್ಟಿದ್ದಾರೆ, ಟಾನಿಕ್ ಹಾಕ್ತಾ ಇದ್ವಿ. ಗೊಬ್ಬರ ಒಳ್ಳೆ ರಿಸಲ್ಟ್ ಬಂದಿತ್ತು ನಮ್ದು. ಈಗ ಅದಕ್ಕೋಸ್ಕರ ಈಗ ಗೊಬ್ಬರದ ಬದಲು ಟಾನಿಕ್ ಮಾಡಿದಾರೆ ಅಂತೇಳಿ ಟಾನಿಕ್ ಹಾಕ್ತಾ ಇದ್ವಿ. ರಮೇಶ್ ಅವರು ಮೊದಲು ಗೊಬ್ಬರ ಕೊಟ್ಟಿದ್ರು, ಈಗ ಟಾನಿಕ್ ಕೊಟ್ಟಿದ್ದಾರೆ, ಟಾನಿಕ್ ಹಾಕ್ತಾ ಇದೀವಿ. ಸರ್ ನಿಮಗೆ ಈಗ ಎಷ್ಟು ವರ್ಷ ಆಗ್ತೀರಿ ಸರ್ ನೀವು? ನಾವು 4 ವರ್ಷದಿಂದ ಆಗ್ತಾ ಇದೀವಿ. ಇದು ನಿಮ್ಗೆ ವರ್ಷಕ್ಕೆ ನಿಮ್ಮ ಗಿಡ ಇಂಪ್ರೂವ್ಮೆಂಟ್ ಆಗಿದಾವೆ. ಇದು ನಿಮ್ದು ಏನು ಇಂಪ್ರೂವ್ಮೆಂಟ್ ಆಗಿದೆ ನಿಮಗೆ? ಕಾಯಿ ಹೊಡ್ತಾ ಇದು ಗಿಡ ಸುಳೆ ಇದಾಗೋದು ಎಲ್ಲ ಸರಿ ಇಂಪ್ರೂವ್ಮೆಂಟ್ ಆಗಿದೆ. ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ. ಸರಿ ಹಾಕಿ ಸರ್. ಸರ್ ನಿಮ್ದು ಯಾವ ಅಂದ್ರೆ? ಹೊಳಲ್ಕೆರೆ ತಾಲೂಕಾ? ಚಿತ್ರದುರ್ಗ ಜಿಲ್ಲೆ, ತಾಳ್ಯ ಹೋಬಳಿ. ಅದನ್ನ ಹಂಗೆ ಇಟ್ಬಿಡಿ, ಆಮೇಲೆ ಮತ್ತೆ ನೀರು ಹಾಕೊಂಡು ವಾಶ್ ಮಾಡಿ ನೀರು ಹಾಕೊಂಡ್ರಿ. ಅದ್ರಲ್ಲಿ ಸ್ವಲ್ಪ ಇರ್ತದಲ್ಲ, ಹಾಗಾಗಿ. ಚೆನ್ನಾಗಿ ಗುರಾಡಿ ಸೋಮೇಲೆ. ನಿಮಗೆ ಗೊತ್ತ, ಹೇಳ್ಬೇಕಾಗಿಲ್ಲ, ನೀವೆಲ್ಲ ಆಗ್ತಿರಲ್ಲ, ಗೊತ್ತೇ ಇರ್ತದೆ. ನೀನು ಒಂದು ಹೇಳಿದ್ರೆ 2 ಮಾಡ್ತೀವಿ. ನಿಮ್ಮಿಂದ ನಮ್ಗೆ ಒಳ್ಳೆ ಅನುಕೂಲ ಆಗಿದೆ. ಡಿಸೆಂಬರ್ ತಿಂಗಳಿಗೆ ಹಾಕ್ಬೇಕು ಅಂತ ಹೇಳಿದ್ರೆ ಮುಂದೆ ಡಿಸೆಂಬರ್ ತಿಂಗಳಿಗೆ ಹಾಕ್ತೀವಿ.